ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಕಾಪು ತಾಲೂಕಿನ ಬೆಳಪು ಗ್ರಾಮದಲ್ಲಿ ಸುಮಾರು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಕಾಪು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜನ್ನು ಉನ್ನತ ಶಿಕ್ಷಣ ಮಾಹಿತಿ ತಂತ್ರಜ್ಞಾನ ಕೌಶಲಾಭಿವೃದ್ಧಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿಎನ್ ಉದ್ಘಾಟಿಸಿದರು. ಕೊರೋನೋತ್ತರ ದಿನಗಳಲ್ಲಿ ಸಂಪೂರ್ಣ ತಂತ್ರಜ್ಞಾನ ಆಧಾರಿತ ಜೀವನ ಪದ್ಧತಿ ಅನಿವಾರ್ಯವಾಗಿ ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಬಿಗ್ ಡೇಟಾ, ಕ್ಲೌಡ್ ಕಂಪ್ಯೂಟಿಂಗ್ ಹಾಗೂ ರೋಬೋಟಿಕ್ಸ್, ಆಟೋಮೇಷನ್ ಹೊಸ ಕೋರ್ಸ್ಗಳಿಗೆ ಸೇರ್ಪಡೆಗೊಳ್ಳುವ ವಿದ್ಯಾರ್ಥಿಗಳಿಗೆ ಡಿಜಿಟಲೈಸೇಷನ್ ಮಾದರಿಯ ಬೋಧನೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ಅವರು ತಿಳಿಸಿದರು. ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷ ಮಟ್ಟಾರು ರತ್ನಾಕರ್ ಹೆಗಡೆ, ಬೆಳಪು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶೋಭಾ ಭಟ್, ಉಡುಪಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಗಣಪತಿ ಸಿಪಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹೋದ್ರೆ ಯಾರು ಈ ಪ್ರೋಗ್ರಾಮ್ ಅನ್ನ ಸೇರಿ 1 ವರ್ಷ ಓದಿದ್ರೆ ಸರ್ಟಿಫಿಕೇಟ್ ಕೊಡ್ತೀವಿ, 2 ವರ್ಷ ಓದಿದ್ರೆ ಅಸೋಸಿಯೇಟ್ ಡಿಪ್ಲೊಮಾ ಕೊಡ್ತೀವಿ, 3 ವರ್ಷ ಓದಿದ್ರೆ ಡಿಪ್ಲೊಮಾ ಕೊಡ್ತೀವಿ. ಇದನ್ನೆಲ್ಲ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ ವರ್ಕ್ಗೆ ಸಂಪೂರ್ಣವಾಗಿ ಅಲೈನ್ ಮಾಡಿದ್ದೀವಿ. 1 ವರ್ಷದಲ್ಲಿ ಏನನ್ನು ಕಲಿಬಹುದು, ಏನನ್ನು ಕಲಿಲಿಕ್ಕೆ ಅವಶ್ಯಕತೆ ಇದೆ, ಕ್ವಾಲಿಫಿಕೇಶನ್ ಫ್ರೇಮ್ ವರ್ಕಿನ ಪ್ರಕಾರವಾಗಿ ಅಂತಾರಾಷ್ಟ್ರೀಯ ಒಂದು ಮಾನದಂಡ ಏನಿದೆ, ರಾಷ್ಟ್ರದಲ್ಲಿ ಏನಿದೆ ಮಾನದಂಡ, ಇವನ್ನೆಲ್ಲ ಒಳಗೊಂಡು ಇವತ್ತು ಈ ಪ್ರೋಗ್ರಾಮ್ ಅನ್ನ ಡಿಸೈನ್ ಮಾಡುವಂತದ್ದಾಗಿದೆ. ಯಾವ ರಾಜ್ಯನೂ ಇಲ್ಲ ಅಂತ ನಾನು ಖಂಡಿತವಾಗಿ ಹೇಳಕ್ ಇಷ್ಟಪಡ್ತೀನಿ. ಅಷ್ಟು ಸ್ಪಷ್ಟವಾಗಿ ಕಾಲಕ್ಕೆ ಪ್ರಸ್ತುತವಾಗಿ ಈ ಸಿಲೆಬಸ್ ಅನ್ನ, ಈ ಪ್ರೋಗ್ರಾಮ್ ಅನ್ನ ಡಿಸೈನ್ ಮಾಡಿರುವಂತದ್ದಿದೆ. ಇದಕ್ಕೆ ಸಂಪೂರ್ಣವಾಗಿ ನಮ್ಮೆಲ್ಲರ ಪ್ರಾಧ್ಯಾಪಕರು, ಡಿಪ್ಲೊಮೋದಲ್ಲಿರುವಂತಹ ಎಲ್ಲ ಪ್ರಾಧ್ಯಾಪಕರನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿಸಿ, ಇಂಡಸ್ಟ್ರಿಯಲಿಸ್ಟ್ಗಳನ್ನೆಲ್ಲ ಇನ್ವಾಲ್ವ್ ಮಾಡಿಸಿ, ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಸ್ಗಳನ್ನೆಲ್ಲ ಇನ್ವಾಲ್ವ್ ಮಾಡಿ, ಮತ್ತು ಎಲ್ಲ ಸಂಶೋಧಕರು ಎಲ್ಲರನ್ನೂ ಒಳಗೊಂಡೇ ಈ ಸಂಪೂರ್ಣವಾಗಿ ಈ ಸಿಲೆಬಸ್ನ ರಿವೈಸ್ ಮಾಡುವಂಥದ್ದಾಗಿದೆ. ರೋಬೋಟಿಕ್ಸ್, ಈ ಆಟೋಮೇಷನ್ ಮತ್ತು ರೋಬೋಟಿಕ್ಸ್ 21ನೇ ಶತಮಾನದಲ್ಲಿ ಇಂಡಸ್ಟ್ರಿ 4.0ಗೆ ಪ್ರಸ್ತುತವಾಗಿರುವಂತಹ ಒಂದು ಪ್ರೋಗ್ರಾಮ್.